ಸೋಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಘನತ್ಯಾಜ್ಯ ಇಲೆವಾರಿ ಮಲ್ತುಂದಿತ್ತಿನ ಆಂಟನಿ ವೇಸ್ಟ್ ಹ್ಯಾಂಡಲಿಂಗ್ ಸೆಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡೆ ಪಿದೆ ಗುತ್ತಿಗೆದಡಿಟ್ಟು ಕೆಲಸ ಮಲ್ತುಂದುಪ್ಪುನ 445 ಜನ ಪೌರ ಕಾರ್ಮಿಕರನ್ನು ಬುಧರೊಡದಿಂಚ ಲೆಕ್ಕ ಹೋಗದೆ ತಂದೇರು. ಮಂತ್ರಿ ದಿನೇಶ್ ಗುಂಡೂರಾವ್ ಸೀದಾ ಬೇಲಿಗೆ ದೀಪನ ಬಗೆಟ್ ಓಲಿನ 10 ಜನಕ್ಕೂ ಕೊರಿಯರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಘನತ್ಯಾಜ್ಯ ಇಲೆವಾರಿ ಮಲ್ತೊಂದಿತ್ತಿನ ಆಂಟನಿ ವೇಸ್ಟ್ ಹ್ಯಾಂಡಲಿಂಗ್ ಸೆಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡು ಪಿದೈ ಗುತ್ತಿಗೆದಡಿಟ್ಟು ಕೆಲಸ ಮಲ್ತೊಂದುಪ್ಪುನ 445 ಜನ ಪೌರ ಕಾರ್ಮಿಕರನ್ನು ಬುಧರೊಡದಿಂಚ ಲೆಕ್ಕ ಹೋಗದೆ ತಂದಿರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯೋತ್ಸವದ ಪೊರ್ತುಡು ಈ ಮಹತ್ವದ ಯೋಜನೆಗೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಗುರ್ತುಗಾದ್ ಮಹಾನಗರ ಪಾಲಿಕೆದ 10 ಜನ ಪೌರ ಕಾರ್ಮಿಕರಿಗೆ ಸೀದಾ ಬೇಲೆಗೆ ದೀನ ಬಗೆಟ್ ಓಲೆ ಪಟ್ಟಿಯರು. ನಗರಡು ತ್ಯಾಜ್ಯ ನಿರ್ವಹಣೆದ ಗುತ್ತಿಗೆ ವಹಿಸೊನ್ನ ಆಂಟನಿ ಸಂಸ್ಥೆದ ವಾಯ್ದೆ ಮುಗಿದಿತ್ತಿದೆ. ಹೊಸ ವ್ಯವಸ್ಥೆ ಜಾರಿ ಆಪುನಡೆ ಮುಟ್ಟ ವಾಯ್ದೆ ದುಂಬುಕೊನುತ್ತರು. ಈ ನರುಡು ಹೊಸ ವ್ಯವಸ್ಥೆಗಾದ ಪಾಲಿಕೆದ ನಿಲಿಟ್ ಅಗತ್ಯ ಗಾಡಿ ಯಂತ್ರ ಸಾಧನದಲ್ಲಿ ನಿದ್ದಿತೊಂದುಂಡು. ಐತಂಚ ಸೀದಾ ಕಟ್ಟುನ 394 ಬೊಕ್ಕ ಖಾಲಿ ಉಪ್ಪುನ 79 ಬೇಲಿ ಸೇರಿದು 455 ಬೇಲಿಲೆಗ್ ಈ ತೋರ್ತಿಗೆ ಆಂಟನಿ ಸಂಸ್ಥೆಡ್ ಪಿದೆ ಗುತ್ತಿಗೆ ಕಾರ್ಯ ಮಲ್ತೊಂದುಪ್ಪುನ ಪೌರ ಕಾರ್ಮಿಕರಿನ ದಿಯರು ನಿರ್ಧಾರ ಮಲ್ತಿತ್ತಂಡು. ಅಂಚದು ದಾಖಲೆನ ಪಿಂದಿದು 445 ಸಂದು ನಂಚಿನ ಪೌರ ಕಾರ್ಮಿಕರಿನ ಸೀದಾ ಬೇಲೆಗ್ ದಿಯರ ನಿರ್ಧಾರ ಮಲ್ತದಂಡು. ಮೇಯರ್ ಸುಧೀರ್ ಶೆಟ್ಟಿ, ಶಾಸಕರು ವೇದವ್ಯಾಸ್ ಕಾಮತ್, ಎದುರು ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವ ಈ ಪೊರ್ತುಡು ಇತ್ತೇರು. ಜೋಕ್ಲಿನ ದೋಸ್ತಿಯಾದುಪ್ಪುನ ಯೇಸುನು ಆರಾಧನೆ ಮಲ್ಪುಗ ದೇವೇರ್ನ ಸ್ವರಕ್ಕೂ ಹೆಚ್ಚ ಗುಮನ ಕೊರಡಾತನೆಂದು ಸಿಎಸ್ಐ ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತ್ಯದ ಒತ್ತುಗುರು ಕಾರ್ಯರು ವಿಕ್ಟರ್ ಅಯ್ಯಪ್ಪಂತೇರು. ಉಡುಪಿ ಜಿಲ್ಲೆ ಪಾಂಗಳಗುಡ್ಡದ ಸಿಎಸ್ಐ ಕ್ರಿಸ್ತ ವಂದನ ಎಂಗ್ರೇಜ್ಡ್ ಜಾಗತಿಕ ಭಾನುವಾರ ಶಾಲೆ ದಿನಾಚರಣೆಡು ಆರು ಉಪನ್ಯಾಸ ಆಶೀರ್ವಚನ ಕೊರಿಯರು. ಜಾಗತಿಕ ಭಾನುವಾರ ಶಾಲೆ ದಿನಾಚರಣೆ ಬುಧವಾರ ಕರ್ನಾಟಕ ರಾಜ್ಯೋತ್ಸವದ ದಿನ ಉಡುಪಿ ಜಿಲ್ಲೆ ಪಾಂಗಳಗುಡ್ಡದ ಸಿಎಸ್ಐ ಕ್ರಿಸ್ತ ವಂದನ ಚರ್ಚ್ ನಡೆತಂಡು. ದುಂಬತ್ತ ಮೆರವಣಿಗೆ ನಡಪಾದು ಕನ್ನಡ ರಾಜ್ಯೋತ್ಸವದ ಲೆಕ್ಕಡು ಕನ್ನಡ ಬಾವುಟ ಏರಾದು ನಾಡಗೀತೆ ಪಂಡಿರು. ಧರ್ಮಗುರುಕುಲು ಉಡುಪಿ ವಲಯ ಸಿಎಸ್ಐ ಧರ್ಮ ಪ್ರಾಂತ್ಯದಗಳು ಸಿಎಸ್ಐ ಕರ್ನಾಟಕ ಸಭಾ ಪ್ರಾಂತ್ಯದ ಒತ್ತುಗುರು ಕಾರ್ಯರು ವಿಕ್ಟರ್ ಅಯ್ಯ ಇಂಚ ಸರ್ವೇರ್ಲ ಮೆರವಣಿಗೆಡು ಎಂಗ್ರೇಜ್ದ ಉಲೈ ಬತ್ತು ಪ್ರಾರ್ಥನೆ ದೇವೇರ್ನ ಭಕ್ತಿಪದ ಮಾತ ನಡಪಾದು ಕೊರಿಯರು. ವಿಕ್ಟರ್ ಅಯ್ಯ ಆಶೀರ್ವಚನ ಉಪನ್ಯಾಸ ಕೊಡ್ದು ನಮ್ಮ ಇತ್ತೆ ಬೇತೆ ಬೇತೆ ಸೊರೊಕ್ಲೆನ ಕೇಣ್ಣಂಚಾತ ಮೊಬೈಲ್ ಅಬ್ಬರುಡು ಓವುಲಕ್ಕೇನೊಂದಿಜ್ಜಿ ಮೊಬೈಲ್ ಇಯರ್ ಫೋನ್ ಉಡ್ದು ಓವುಲಕ್ಕೇನೊಂದಿಜ್ಜಿ ಜೋಕ್ಲಿನ ದೋಸ್ತಿ ಆದುಪುನ ಏಸುನು ಆರಾಧನೆ ಮಲ್ಪುಗ ಧ್ಯಾನದ ಪ್ರಸ್ತಾಪ ದೇವೇರ್ನ ಸೊರಕು ಕೆಬಿ ಕೊರ್ಲಿ ಕೆಲವು ಸೊರಕ್ಲೆಗೆ ಗುಮನ ಕೊರೊಂದಿಜ್ಜ ದೇವೇರ್ನ ಸೊರಕು ಹೆಚ್ಚ ಕೆಬಿ ಕೊರಡಾತನೆಂದು ಸಿಎಸ್ಐ ಕರ್ನಾಟಕ ಧರ್ಮ ಪ್ರಾಂತ್ಯದ ಒತ್ತು ಬಿಷಪೇರು ವಿಕ್ಟರ್ ಅಯ್ಯ ಪಂಡಿರು. ಸಿಎಸ್ಐ ಉಡುಪಿ ವಲಯದ ಗುರುಕಾರ್ಯರು ಐವನ್ ಡಿ ಸೋನ್ಸ್ ಅಯ್ಯ, ಒತ್ತು ಗುರುಕಾರ್ಯರು ಕಿಶೋರ್ ಕುಮಾರ್, ಕಾರ್ಯಾಂತಿರು ವಾಲ್ಟರ್ ಕೋಟ್ಯನ್, ಪಣವುದ ಗುರುಕಾರ್ಯರು ಡೇನಿಯಲ್ ಅಮ್ಮನ್, ಸಭಾ ಕಾರ್ಯಕ್ರಮದ ಜವಾಬ್ದಾರಿ ವಹಿಸೋನ ಶಶಿಕಲಾ ಅಯ್ಯ, ಸಭೆತ ಮಾತ ಸಭಾಪಾಲಕರು ಪಾಲ್ದೊಂಡಿರು. ಜೋಕ್ಲೆಗ್ ಮಲ್ಲಕ್ಲೆಗ್ ರಸಪ್ರಶ್ನೆ, ಅಭಿನಯ, ನಲಿಕೆ, ಸಂಗೀತ ಇಂಚ ಬೇತೆ ಬೇತೆ ಸಾಂಸ್ಕೃತಿಕ ಪಂತೋಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತ್ತದೆ. ಸ್ವರಗಳಲ್ಲಿ ನಾವು ಬೇರೆ ಬೇರೆ ಸ್ವರಗಳನ್ನು ಕೇಳ್ತೇವೆ, ಶಬ್ದಗಳನ್ನು ಕೇಳ್ತೇವೆ ಅಲ್ವಾ? ಬೇರೆ ಬೇರೆ ರೀತಿಯ ಸ್ವರಗಳು ನಮಗೆ ಬೆಳಗಿನಿಂದ ರಾತ್ರಿ ಮಲಗುವವರೆಗೆ, ನಿದ್ರೆ ಬರುವವರೆಗೆ ಕೆಲವು ಸ್ವರಗಳನ್ನು ಆಲಿಸ್ತೇವೆ. ಎಲ್ಲರೂ ಸಹ ಒಂದು ಸ್ವರವನ್ನು ಯಾವಾಗಲೂ ಕೇಳ್ತಾ ಇರ್ತಾರೆ. ಎಲ್ಲರ ಕಿವಿಯಲ್ಲಿ ಏನಿರ್ತದೆ? ಇಯರ್ಫೋನ್ ಅಲ್ಲ? ಈಗ ಮೊಬೈಲ್ ಮತ್ತು ಇಯರ್ಫೋನ್. ನಾವು ಮಾತಾಡುವಂಥ ಕೆಲವು ಶಬ್ದಗಳು, ಸ್ವರಗಳು ಯಾರಿಗೂ ಸಹ ಕೇಳೋದಿಲ್ಲ, ಯಾಕೆಂದರೆ ಇಯರ್ಫೋನ್ ಹಾಕ್ಕೊಂಡಿರ್ತಾರೆ. ಎಲ್ಲಿ ನೋಡಿದರೂ ಇವತ್ತು ಒಂದೇ ಸ್ವರ, ಅದು ಮೊಬೈಲ್ ಸ್ವರ. ಇದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಅಬ್ಬರ ಆರ್ಭಟದ ಮುಂದೆ
ಕೆಲವು ಸ್ವರಗಳನ್ನು ನಾವು ನಿರ್ಲಕ್ಷಿಸುತ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಒಟ್ಟಾದ ನಡಪುಗ ಡ್ರಗ್ಸ್ ದಾಂತಿನ ಭವಿಷ್ಯಗಾದು ವಾಕಥಾನ್ 2023 ಪನ್ಪನ ಕಾರ್ಯಕ್ರಮ ಬುಧವಾರ ಕುಡ್ಲಾಡ್ ನಡೆದಿದೆ. ಕರ್ನಾಟಕ ರಾಜ್ಯೋತ್ಸವ ಲೆಕ್ಕೋಡು ಒಂದೇನು ಕುಡ್ಲನಗರ ಪೊಲೀಸ್ ಅಠಣೆ ಮಲ್ತಿದ್ದಾನೆ. ಕರ್ನಾಟಕ ರಾಜ್ಯೋತ್ಸವದ ಲೆಕ್ಕೋಡು ಕುಡ್ಲನಗರ ಪೊಲೀಸ್ ನಿಲಿಟ್ಟು ಬುಧವಾರ ಕುಡ್ಲಾಡು ಒಟ್ಟಾದ ನಡಪುಗ ಡ್ರಗ್ಸ್ ದಾಂತಿನ ಭವಿಷ್ಯಗಾದು ವಾಕಥಾನ್ 2023 ಅಠಣೆ ಮಲ್ತಿದ್ದಾರೆ. ಪುರಭವನದ ಜಾತಪಿದ ನಡೆದುಂಬು ವಾಕಥಾನ್ ಲೆಕ್ಕೋಡು ದಿವನ ರೀಲ್ಸ್ ಆ್ಯಂಡ್ ಶಾರ್ಟ್ ವಿಡಿಯೋ ಬೊಕ್ಕ ಪೋಸ್ಟರ್ ತಯಾರಿ ಪಂದಳು ಗೆಂದನಕ್ಲಿಗೆ ಇನಾಮುಲೇನು ಪಟ್ಟಿಯರು. ಹಂಪನಕಟ್ಟೆ ಕಾರ್ನಾಡ್ ಸದಾಶಿವರಾವ್ ಮಾರ್ಗ, ನವಭಾರತ್ ಸರ್ಕಲ್, PVS ಮಹಾತ್ಮ ಗಾಂಧಿ ಮಾರ್ಗ, ಲಾಲ್ಬಾಗ್, ಲೇಡಿಹಿಲಾದು ವಾಕಥಾನ್ ಮಂಗಳ ಕ್ರೀಡಾಂಗಣ ಮುಟ್ಟನ್ ಸಾಗಂಡು. ವಾಕಥಾನ್ 2023 ಬರವು ಕಲ್ಪನಕ್ಲಿನ ಒಟ್ಟಿಗೂ ಮಂತ್ರಿಯರು, ಸಂಸದರು, ಶಾಸಕರು, ಮೇಯರ್, ವಿಧಾನ ಪರಿಷತ್ ಸದಸ್ಯರು, ಪೊಲೀಸ್ ಕಮಿಷನರ್ ಪಾಲ್ಗೊಂಡಿರು. ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡವನ ಪದ, ಭಿತ್ತಿಪತ್ರ ಪ್ರದರ್ಶನ, ಡ್ರಗ್ಸ್ ಜಾಗೃತಿ ಘೋಷಣೆ ಈ ಕಾರ್ಯಕ್ರಮ ಇತ್ತಂಡು. ಅನಂತರ ಗಣಪತಿ ಕಾಲೇಜು ತಾತ್ಕಾಲಿಕವಾಗಿ ನಮಗೇನೋ ಖುಷಿ ಅನ್ನಿಸ್ಬೋದು, ಇದು ತಗೊಂಡ್ರೆ ಏನೋ ಒಂದ್ಸಲ ತಗೊಳ್ಳೋಣ, 2 ಸಲ ತಗೊಳ್ಳೋಣ ಅಂತ ಹೇಳಿ ನಾವು ಅದಕ್ಕೆ ಒಂದು ಪ್ರಯೋಗವನ್ನು ಮಾಡ್ತೀವಿ. ಆದರೆ ಅದರಲ್ಲಿ ಅನೇಕ ಜನ ಅದಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಅಡಿಕ್ಷನ್ ಕೂಡ ಆಗಿ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ತೊಂದರೆಗಳಾಗಿ ಹೋಗ್ತದೆ ಮತ್ತು ಅವ್ರ ಕುಟುಂಬಕ್ಕೂ ಕೂಡ ತೊಂದರೆ ಆಗೋಗ್ತದೆ. ಆ ಕಾರಣದಿಂದ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಹೇಳಿದ್ದು, ನೀವು ಇದನ್ನು ಒಂದು ವಿಶೇಷ ಕ್ರಮ ತಗೊಳ್ಬೇಕು. ನಮ್ಮ ಮಂಗಳೂರಿನ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮಂಗಳೂರು ನಗರದಲ್ಲಿ ಎಲ್ಲ ಯುವಕರ ಜೊತೆಯಲ್ಲಿ ಹೋಗಿ ಮಾತನಾಡಿ, ಎಲ್ಲ ಕಾಲೇಜ್ಗಳ ಹತ್ರ ಹೋಗಿ ಮಾತಾಡಿ ಮತ್ತು ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಿ ಮತ್ತು ಎಲ್ಲೆಲ್ಲಿ ಈ ರೀತಿಯಾದಂಥ ಒಂದು ಈ ಡ್ರಗ್ಸಿನ ಸಪ್ಲೈ ಮಾಡ್ತಕ್ಕಂಥ, ಸರಬರಾಜು ಮಾಡ್ತಕ್ಕಂಥವ್ರು ಇದ್ದಾರೆ ಅಂಥವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಹಿಡಿದಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡಿ ಅಂತೆಲ್ಲ ಹೇಳಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗಲಿ, ಮೂಲವಾಗಿ ಯಾರೆಲ್ಲ ಸೇವಿಸ್ತಾರೆ ಅಂತ ಹೇಳೋದಕ್ಕಿಂತ ಅದರ ಜಡವನ್ನೇ ಕಿತ್ತೋಗುವಂಥ ರೀತಿಯಲ್ಲಿ ಅದರಲ್ಲಿ ಪೆಡ್ಲರ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯಕ್ತಿಗಳನ್ನು ಕೂಡ ಹಿಡಿದು ಸಂಪೂರ್ಣವಾಗಿ ಅದನ್ನು ನಿರ್ಮೂಲ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತಿನ ಪೊಲೀಸ್ ಇಲಾಖೆ ಕಮಿಷನರ್ ನೇತೃತ್ವದಲ್ಲಿ ಆಗಲಿ, ಅದರ ಮುಖಾಂತರ ಮುಂದಿನ ಯಶಸ್ವಿಯಾದಂಥ ಬಾಳು ವಿದ್ಯಾರ್ಥಿಗಳಿಗೆ ದೊರಕಲಿ. ಅದರ ಮುಖಾಂತರ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ದುಶ್ಚಟದಿಂದ ಬಲಿಯಾಗುವಂಥದ್ದನ್ನು ತಡೆಗಟ್ಟುವಂಥ ಕೆಲಸ ಕಾರ್ಯಗಳಾಗಲಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ. ಕುಳ್ಳದ ಪತ್ರಿಕಾ ಭವನಡು ಎಜಿ ಆಸ್ಪತ್ರೆದ ಜತೆ ಸೇರಿಗೆ ನಡತುಂದಿಪ್ಪುನ ಮೀಡಿಯಾ ಹೆಲ್ತ್ ಕ್ಲಿನಿಕ್ ಬುಧವಾರ 5ನೇ ಧರ್ಮದ ಪರೀಕ್ಷದ ಶಿಬಿರ ನಡಪಾಂಡು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಅಂಚಿನ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ದೀಪನ ಮಲ್ತೇರು.
ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲ ಪ್ರೆಸ್ ಕ್ಲಬ್ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ದ ಒಟ್ಟು ಸಿರಿಗಿಡು ವಾರ್ತಾಮಾಣಿಲು ಬೊಕ್ಕ ಆಕ್ಲಿನ ಕುಟುಂಬದಕ್ಲಿಗೆ ಎಜೆ ಆಸ್ಪತ್ರೆದ ಜತೆ ಸಿರಿಗಿಡು ಮೀಡಿಯಾ ಹೆಲ್ತ್ ಕ್ಲಿನಿಕ್ ನಡೆತುತ್ತಿದೆ. ಐತ 5ನೇ ಧರ್ಮದ ವೈದ್ಯಕೀಯ ತಪಾಸಣಾ ಶಿಬಿರ ಆರೋಗ್ಯ ಸಂಭ್ರಮ ಕಾರ್ಯಕ್ರಮ ಬುಧವಾರ ರಾಜ್ಯೋತ್ಸವ ದಿನ ಪತ್ರಿಕಾ ಭವನಡು ನಡೆತಂಡೆ. ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದೊಪ್ಪುನ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದೀಪನ ಮಲ್ತೇರು. ದಿನೇಶ್ ಗುಂಡೂರಾವ್ ಮಾಧ್ಯಮ ಪಾತ್ರಕತೆಟ್ಟು ಪಾಲ್ಗೊಂಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ತಿರ್ಗಾಟ ಉದ್ಯಮ ಐಟಿ ರಂಗ ಪರಿಸರಗೂ ಒಂದುನ ಕೈಗಾರಿಕೆ ಬೊಕ್ಕ ಕ್ರೀಡಾ ಕ್ಷೇತ್ರೊಳಡ ಅಭಿವೃದ್ಧಿ ಮಲ್ಪೆರ ಅವಕಾಶಗಳು ಇತ್ತದೆ. ಈ ಬಗೆಟ್ ನೀತಿಯನ್ನು ಕಟ್ಟುಂಡು ಒಂದು ಪಂಡಿರು. ನನದ ದಿನಕ್ಕೆರಡು ಸಭೆ ನಡಪಾದು ಉಮೇದ ಬಂಡವಾಳ ಪಾಡು ನಕಲಿನ ಮನಸ್ಸಲಿನ ಲೆಕ್ಕೋದಿತಂದು ನೀತಿ ನಿಯಮ ಮಲ್ಪುಂಡು ಪಂಡಿನ ಮಂತ್ರಿಯರು ಪತ್ರಕರ್ತರ ಸಂಘ ಬೊಕ್ಕ ಪ್ರೆಸ್ ಕ್ಲಬ್ದ ಬ್ರ್ಯಾಂಡ್ ಮಂಗಳೂರು ಯೋಜನೆಗೆ ಮೆಚ್ಚುಗೆ ತಿರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ, ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ದುಂಬುದ ಮೇಯರ್ ಭಾಸ್ಕರ್ ಮೊಯ್ಲಿ, ಪಾಲಿಕೆ ಎದುರು ಪಕ್ಷದ ನಾಯಕಿ ಪ್ರವೀಣ್ ಚಂದ್ರ ಆಳ್ವ, ವಾರ್ತಾಧಿಕಾರಿ ಖಾದರ್ ಶಾ, ಸಂಘದ ಪ್ರಧಾನ ಕಾರ್ಯಂತರಿ ಜಿತೇಂದ್ರ ಕುಂದೇಶ್ವರ, ಪ್ರೆಸ್ ಕ್ಲಬ್ ಗುರುಕಾರ್ಯರು ಪಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ರಾಮಕೃಷ್ಣ ಆರ್, ಆನಂದ ಶೆಟ್ಟಿ, ಅನ್ನು ಮಂಗಳೂರು, ಇಬ್ರಾಹಿಂ ಅಡ್ಕಸ್ಥಳ, ವಿಜಯ ಕೋಟ್ಯನ್ ಪಡು, ಭಾಸ್ಕರ್ ರೈ ಕಟ್ಟ ಇಂಚ ಪದಾಧಿಕಾರಿಗಳು ಪಾಲ್ಗೊಂಡಿರು. ಚೇತನ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ಜನರಿಗೆ ನಿಜವಾದ ಸುದ್ದಿಗಳು ಸಿಗಬೇಕು ಮತ್ತು ಈ ಒಂದು ಸಾಮಾಜಿಕ ಜಾಲತಾಣ ಒಂದು ವೆಬ್ಸೈಟ್ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಯಾವುದೇ ಇದು ಹೋದ್ರೆ ನಮಗೆ ಒಂದು ನಿಷ್ಪಕ್ಷಪಾತವಾದಂತ ಅಥವಾ ಸತ್ಯಾಂಶ ಹೇಳ್ತಕ್ಕಂಥ ಒಂದು ಭರವಸೆ ಇರುವಂತಹ ಒಂದು ಮಾಧ್ಯಮ ಇವತ್ತು ಖಂಡಿತವಾಗಿ ಅಗತ್ಯ ಇದೆ. ಅದು ಯಾಕಂದ್ರೆ ಇದು ಜನರಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಸೃಷ್ಟಿ ಆಗ್ತಾ ಇದೆ. ಆ ಕಾರಣದಿಂದ ಇವತ್ತು ಖಂಡಿತ ಅದಕ್ಕೆಲ್ಲ ಆಗ್ಬೇಕಾದ್ರೆ ನಮ್ಮ ಪತ್ರಕರ್ತರ ಸಂಘನ ಕೂಡ ಸಂಘಟನೆ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕಾಗ್ತದೆ. ಅದಕ್ಕೆ ನಾನು ಮೊದಲು ಹೇಳಿದೆ, ನಮ್ಮ ಎಲ್ಲ ಸಹಕಾರ ನಿಮ್ಗೆ ಇರ್ತದೆ. ನೀವು ಏನೇನು ಇವತ್ತು ಬೇಡಿಕೆಗಳು ಇಲ್ಲಿ ಬಹಳ ಎಲ್ಲ ಇಟ್ಟಿದ್ದೀರಾ. ಒಂದು ನಿಮ್ಮ ಪ್ರೆಸ್ ಕ್ಲಬ್ಗೆ ಬೇಕಾಗಿರ್ತಿರೋ ಜಾಗದ ಒಂದು ವಿಚಾರ ಹೇಳಿದ್ದೀರಾ. ಆಮೇಲೆ ನಿಮ್ಮ ಉಚಿತ ಒಂದು ಚಿಕಿತ್ಸೆಗೆ ತಪಾಸಣೆಗೆ ಸೌಲಭ್ಯ ಒದಗಿಸುವ ಬಗ್ಗೆ ಹೇಳಿದ್ದೀರಾ. ಖಂಡಿತವಾಗಿ ಅದೆಲ್ಲವನ್ನು ಕೂಡ ನಾವು ನಮ್ಮ ಕಡೆಯಿಂದ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಮುಂದೆ ಇನ್ಯಾವುದೇ ವಿಚಾರಗಳಿದ್ರೆ ಖಂಡಿತವಾಗಿಯೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವು ನಿಮ್ಮ ಒಂದು ಕೆಲಸದಲ್ಲಿ ನೀವು ಯಶಸ್ವಿಯಾಗಿ ಕೆಲಸವನ್ನು ನಿಭಾಯಿಸ್ತಕ್ಕಂಥದ್ದಕ್ಕೆ ನಿಮಗೆ ಎಲ್ಲ ರೀತಿಯ ಒಂದು ಏನೇನು ನಮ್ಮ ಕಡೆಯಿಂದ ಕೊಡೋದಕ್ಕೆ ಸಾಧ್ಯ ಆಗ್ತದೆ, ಸರ್ಕಾರದಿಂದ ಅಥವಾ ನಗರ ಪಾಲಿಕೆಯಿಂದ ಅಥವಾ ಯಾವುದೇ ಒಂದು ನಮ್ಮ ಜನಪ್ರತಿನಿಧಿಗಳಿಂದ ಅದೆಲ್ಲವನ್ನು ಕೂಡ ಮಾಡಿಸೋದಕ್ಕೆ ನಮ್ಮ ಪ್ರಯತ್ನ ಇರ್ತದೆ ಅಂತ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಬಿಲ್ಲವ ಬ್ರಿಗೇಡ್ ಕುಡ್ಲ ಬೊಕ್ಕ ಬಿಲ್ಲವ ಸಮಾಜದ ಸಹಾಯ ಸಹಕಾರದೊಟ್ಟಿಗೂ ಪಣವುಡು ಪಿರವರಿದ್ನ ಬಡವೇರ್ನ ಕುಟುಂಬಗೂ ಇಲ್ಲು ಒದಗವನ ನಂದಾದೀಪ ವಸತಿ ಯೋಜನೆದಡಿಟ್ಟು 4ನೇ ಇಲ್ಲು ಬಂಟ್ವಾಳ ತಾಲೂಕು ಸಜಿಪ ಮೂಡ ಗ್ರಾಮಡು ಕಟ್ಟದಾದಿತ್ತು. ಐತ ತರ್ಕೋಲು ಕೈಪಗಪ್ಪುನ ಕಾರ್ಯಕ್ರಮ ಇಂಚಿಪ ನಡೆತಂಡೆ. ಬಿಲ್ಲವ ಬ್ರಿಗೇಡ್ ಕುಡ್ಲ ಬೊಕ್ಕ ಬಿಲ್ಲವ ಸಮಾಜದ ಸಹಾಯ ಸಹಕಾರದೊಟ್ಟಿಗೂ ಪಣವುಡು ಪಿರವರಿದ್ನ ಬಡವೇರ್ನ ಕುಟುಂಬಗೂ ಇಲ್ಲು ಒದಗವನ ನಂದಾದೀಪ ವಸತಿ ಯೋಜನೆದಡಿಟ್ಟು 4ನೇ ಇಲ್ಲು ಬಂಟ್ವಾಳ ತಾಲೂಕು ಸಜಿಪ ಮೂಡ ಗ್ರಾಮಡು ಕಟ್ಟದಾದೀತದು. ಐತ ತರ್ಕೋಲು ಕೈಪಗಪ್ಪುನ ಕಾರ್ಯಕ್ರಮ ಇಂಚಿಪ ನಡೆತಂಡೆ. ಫಲದೆ ತೊನ್ನ ಸುಂದರ ಪೂಜಾರಿ ಬೊಕ್ಕ ಮಗಳ ಆಶ್ರಿತ ಪೂಜಾರಿಗೂ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಬೊಕ್ಕ ಸಹಕಾರಿ ರಂಗದ ನಾಯಕರು ದಾನಿ ಭಾಸ್ಕರ ಎಸ್ ಕೋಟ್ಯನ್ 20 ಇಲ್ಲಿ ಬುಡ್ದು ಕುರಿಯರು. ಬೇರೆ ಬೇರೆ ನಾಯಕರಾಯನ ಬೇಬಿ ಕುಂದರ್, ಪಂಚಾಯತ್ ಸದಸ್ಯರು ಹೇಮಂತ್ ಸಜಿಪ, ಉದ್ಯಮಿ ನಿಶಾಂತ್ ಪೂಜಾರಿ, ಬಿಲ್ಲವ ಬ್ರಿಗೇಡ್ದ ಸದಾನಂದ ಪೂಜಾರಿ, ಅವಿನಾಶ್ ಸುವರ್ಣ, ಕಿಶನ್ ಅಮೀನ್, ದೀಪಕ್ ಪೂಜಾರಿ, ಪ್ರಶಾಂತ್ ಪೂಜಾರಿ, ದೀಪಕ್ ಆಡುಮರೋಲಿ, ಸುಧಾಕರ್ ಪಾಲನ್ ಈ ಪೊರ್ತುಡಿತದು ಎಡ್ಡೆಬ್ಬ ಏಕೆರು. ಭಾರತ್ ಬ್ಯಾಂಕ್ದ ಹೊಸ ಗುರುಕಾರ್ಯರು ಸೂರ್ಯಕಾಂತ್ ಜಯಸುವರ್ಣ, ನಾರಾಯಣ ಗುರು ವಿಚಾರ ವೇದಿಕೆ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್, ವಿಕಾಸ್ ಎಜುಕೇಷನ್ ಟ್ರಸ್ಟಿ ಸೂರಜ್ ಕುಮಾರ್ ಕಲ್ಯಾ, ಮುಲ್ಕಿ ಬಿಲ್ಲವರ ಮಹಾಮಂಡಲದ ಒತ್ತು ಗುರುಕಾರ್ಯರು ಹರೀಶ್ ಜಿ ಸಾಲ್ಯನ್ ಬಜಗೋಡಿ, ಕಾರ್ಪೊರೇಟರ್ ಕಿರಣ್ ಕುಮಾರ್ ಕೋಡಿಕಲ್, ಜೆಡಿಎಸ್ ಜಿಲ್ಲಾ ಗುರುಕಾರ್ಯರು ಅಕ್ಷಿತ್ ಸುವರ್ಣ, ಬಿಲ್ಲವ ಯುವ ಬ್ರಿಗೇಡ್ ಗುರುಕಾರ್ಯರು ನಿಶಾಂತ್ ಸುವರ್ಣ, ಅಖಿಲ ಭಾರತ ಬಿಲ್ಲವ ಸಂಘ ಕುದ್ರೋಳಿದ ಒತ್ತು ಗುರುಕಾರ್ಯರು ಲೋಕನಾಥ ಅಮೀನ್ ಈ ಪೊರ್ತುಡಿತ್ತೇರು. यो नक्षत्राणाम् आयतनं वेद आयतनवान् भवति आपो वै नक्षत्राणाम् आयतनम् अपामायतनम् आयतनवान् प्रसन्नकारुड पत्रपिलोक्लोञ्जपिलोक्लाद प्रार्थने नमः ब्रह्मण्य देवाय गो ब्राह्मण्य हिताय च
ಬಿಲ್ಲೇವ ಬ್ರಿಗೇಡ್ ಮಂಗಳೂರು ರಿಜಿಸ್ಟರ್ಡ್ ಮಕ್ಕಳು ಅನೇಕ ಜನಕ್ಕಳನ್ನ ಕಷ್ಟದ ಜನಕ್ಕಳನ್ನ ಕಣ್ಣೀರಿನ ಒರೆಸುವ ಕೆಲಸ ಮಾಡ್ತೀವಿ. ಅಂಚಿನ ಕೆಲಸ ಮಾಡ್ಕೊಂತ ಬಿಲ್ಲವ ಬ್ರಿಗೇಡ್ ಸಂಸ್ಥೆಗಳಿಗೆ ಆ ಭಗವಂತೆ ನನಲ ಹೆಚ್ಚಿನ ಕೆಲಸ ಮಲ್ಪಣಂಚಿನ ಶಕ್ತಿನ ಭಗವಂತೆ ಕೊರಡು ಪಂಪನ ವಿಚಾರನ ಪಣಂದು ಅಕ್ಕಲು ಮಲ್ಪಣಂಚಿನ ಅವೇ ಕೆಲಸ ಇಪ್ಪಡು ಆ ಕೆಲಸಗೂ ದೇವರನ್ನ ದಯ ಇಪ್ಪಡು ಆರನ ಸಹಕಾರ ಏಪಲ ಇಪ್ಪಡು ಅವೇ ರೀತಿ ಸುಂದರಿ ಪಂಪನ ಪೊಂಜವನ ಮಕ್ಕಳ ಕುಟುಂಬಗಳ ದುಂಬುದ ದಿನೊಟ್ಟು ಒಂದು ಎಡ್ಡೆ ಇಲ್ಲು ಮಲ್ತು ಕೊಡ್ತಾರೆ. ಆ ಇಲ್ಲಡು ನೆರೆತದು ಅಕ್ಕಲ ಜೀವನ ಎಡ್ಡೆ ಪಂಚಿನ ಕಾರ್ಯಕ್ರಮ ಆವಡು ಪಂಪನ ವಿಚಾರ ಪಣದೆ ಅಕ್ಕಳಿಗೆಲ್ಲ ಆ ಭಗವಂತೆ ಎಡ್ಡೆ ಆಯುಷ್ಯ ಆರೋಗ್ಯ ಕೊರದು ಅಕ್ಕಲಿನ ಸುಖ ಸಂತೋಷ ನೆನಪಲೆಕ್ಕ ಮಲ್ತದೆ ಬಹಳ ಮುಖ್ಯವಾದ ಮನಸ್ಸಿಗೆ ನೆಮ್ಮದಿ ಕೊರಪಂಚಿನ ಕಾರ್ಯನ ಭಗವಂತೆ ಮಲ್ಪಡ್ಕೊಂಡು ವಿಚಾರ ಪಣ್ಣಂದು ಸುಮಾರು ಒಂಜಿ 10 ವರ್ಷದ ತುಂಬು ಮೂಲೊಂಜಿ ಇಲ್ಲು ಬುಡ್ದಿತ್ತನು ಆ ಟೈಮುಡು ನೆಟ್ಟೆ ಪನ್ನಾಗ ಸರಿ ಆ ಪಿರೋದ ಇಲ್ಲನ್ನು ಒಂಜಿ ಇಲ್ಲೇ ಮಟ್ಟಡ ಮಲ್ತುಕೋರು 5 ಪಕ್ಕ ಇಂಗ್ಲ ಶಕ್ತಿ ಇಜ್ಜಂಗ ಆತ್ಮಲ್ಲದಲ್ಲ ಆತನಾಗ ಈ ಸರಿ ಅದನ್ನು ಒಂಜಿ ಸದಾನಂದರ್ನ ನೇತೃತ್ವದ ಅವಿನಾಶರ್ ನೇತೃತ್ವದ ಬಿಲ್ಲೋ ಬ್ರಿಗೇಡ್ ಕುಡ್ಲದಕ್ಲೆಗೆ ನಮ್ಮ ಹೇಮಂತ್ ಎರ್ನಾಕಲ್ ಪೂರ ಒಂಜಿ ಹೋದು ಇನ್ಫಾರ್ಮ್ ಅಲ್ತೀನಿ ಹೇಳ್ದಾದ್ರೆ ಬಹುಶಃ ಭಾರಿ ಎಡ್ಡೆ ಬೇಲೆ ದೇವಿಯರ ಮೆಚ್ಚುನಂಚಿನ ಬೇಲೆ ಬಹುಶಃ ಅಕ್ಕಲಿಗೆ ಏರ್ಲೆ ಇಜ್ಜೇರು ಭಾರಿ ಕಷ್ಟಡು ಉಪ್ಪುನಂಚಿನ ಒಂಜಿ ಫ್ಯಾಮಿಲಿ ಅಕ್ಕಲಿಗೆ ಒಂಜಿ ಎಡ್ಡೆ ರೀತಿದ ಒಂಜಿ ಭಾರಿ ಶೋಕದ ಒಂಜಿ ಇಲ್ಲು ಕಟ್ಟಿದು ಕೊಡ್ತಾರೆ. ಅಕ್ಕಲ್ನ ಜೀವನಗೂ ಒಂಜಿ ಸಾದಿ ಮಲ್ತು ಕೊರಿಯಾರು. ಬಿಲ್ಲವ ಬ್ರಿಗೇಡ್ ಕೇಂದ್ರೀಯ ಮಂಡಳಿ ಒಟ್ಟು 14 ಇಲ್ಲು ಕಟ್ಟಿದು ಕೊರ್ಪುನಂಚಿನ ಕೆಲಸ ಕಾರ್ಯ ಮಂತೊಂದುಂಡು ಐಟ್ ಇನ್ನು 4ನೇ ಇಲ್ಲದ ಇನಾಗ್ರೇಷನ್ ಇಲ್ಲೊಕ್ಕೆಲ್ಲ ಆಗೊಂದುಂಡು ಅಂಚನೆ ಓರ್ಮ ಇಲ್ಲದ ಕಾಮಗಾರಿ ಆಗೊಂಡು ನೆಕ್ ಎಂಕುಲು ಒಂಜಿ ಮಾಧ್ಯಮ ಮಾತ್ರ ನೆಕ್ ಸಮಾಜದ ಸಂಪೂರ್ಣ ಪ್ರಮುಖರು ಅಕ್ಕಲು ಪೂರ ಬೆಂಬಲ ಕೊರ್ನ ಹಿಡಿದ ಹತ್ರ ಈ ಕಾರ್ಯ ಒಂಜಿ ಸಾಧ್ಯ ಆವೊಂದುಂಡು ಬಂದು ನನ್ನಾತ್ ಸಮಾಜದ ಪ್ರಮುಖರು ಅಂಚನೆ ಬೇತೆ ಬೇತೆ ಗಣ್ಯರ ನಕಲಿನ ಸಹಕಾರ ಎಪ್ಪಲ ನಮ್ಮ ಸಂಘಟನೆದ ಮಿತ್ತು ಉಪ್ಪಡು ಪಂದಕ್ಕೆ ವಸತಿ ಯೋಜನೆ ನಂದಾದೀಪ ಬಂಡದು 14 ಇಲ್ಲು ಕಟ್ಟುನ ಪ್ರಾಜೆಕ್ಟ್ ಒಂಜಿ ಪ್ರಾರಂಭ ಅಂತ ಹೇಳ್ತಾರೆ. ಆ ಟೈಮಡು ನಮ್ಮ ನೇತ ಸ್ಥಾಪಕ ಅಧ್ಯಕ್ಷರಾಯಿನ ಸದಾನಂದ ಪೂಜಾರಿ ನಂಗೆ ಒಂಜಿ ಪಂಡೇರು ಇಲ್ಲ ಗ್ರಾಮಡ್ ಒಂಜಿ ಅಂಚಿನ ಬಡ ಕುಟುಂಬ ಇತ್ತಂದಾಂಡ ಎಂಗ್ಲೆ ಒಂದು ತೆರಿಪಾಲೆ ಅಂಚ ಐದು ಬೊಕ್ಕ ಎಂಗ್ಲ ಮೂಲ ಮುಕ್ಕಲ ಪೂರ ಡೀಟೇಲ್ಸ್ ಪೂರ ಕೊರಿಯ ಇದು ಕೈಡೆ ಬತ್ತದು ಅವರ ಸರ್ವೆ ಪೂರ ಮಾಡ್ತಾರೆ. ಸರ್ವೆ ಪೂರ ಮಂತಿ ಬೊಕ್ಕ ಒಂಜಿ ತಿಂಗಳದಲ್ಲೇ ಹೆಂಗೆ ಕೆಸರು ಕಲ್ಲು ಬಾರ್ದು ಕೆಲಸ ಪೂರ ಪ್ರಾರಂಭ ಆದ ಇನಿ ಮುಟ್ಟಲ್ಲ ಇಲ್ಲ ಕೇಂದ್ರೀಯ ಮಂಡಳಿ ಸಂಪೂರ್ಣ ಬೆಂಬಲದೊಟ್ಟಿಗೆ ಬೊಕ್ಕ ಊರ್ದ ಮಸ್ತ್ ಜನ ಹಾಕಲು ಸಹ ಹೆಲ್ಪ್ ಮಾಡಿದ್ದಾರೆ ನೇಕೋಸ್ಕರ ಕೇನ್ನಾಗ ಒಂದು ಕೆಲವು ಡೊನೇಷನ್ ಒಂದು ಪೂರ ಕೊಡ್ತಾರೆ ಅಂಚ ಅಕ್ಲೆ ಮಾತೇರೆ ಮೇಯ್ನಾದ ನಮ್ಮ ಸದಾನಂದ ಪೂಜೆಯಲ್ಲಿ ಧನ್ಯವಾದ ಕೊರೋನಲ್ಲ ಅಂಚನೆ ನಮ್ಮ ಕೇಂದ್ರೀಯ ಮಂಡಳಿದ ಸದಸ್ಯರಲ್ಲ ಅಕ್ಲೆಗ್ಲ ಧನ್ಯವಾದ ಕೊರೋನಲ್ಲ. ಎಸಿಪಿ ಮಹೇಶ್ ಕುಮಾರ್ ದುಂಬಾಳ್ತಿಡು ಕೆಲಸದ ಒತ್ತಡದ ನಡುಟ್ಲ ಅದ್ಭುತ ಕಾರ್ಯಕ್ರಮ ದಿವೊನ್ನವು ತನಕ ಆಶ್ಚರ್ಯ ಉಂಡು ಮಲ್ತದನೆಂದು ಕೂಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂತೇರು. ಕೂಡ್ಲಡ ಬುಧವಾರ ಪೊಲೀಸೇರ್ನ ಕನ್ನಡೋತ್ಸವ ಕಾರ್ಯಕ್ರಮ ಪಾತೇರಿಯರು. ಕುಡ್ಲ ನಗರ ಪೊಲೀಸ್ ಕೇಂದ್ರ ಒತ್ತು ವಿಭಾಗದ ನಿಲೇಟು 58ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಲೆಕ್ಕೊಡು ಪೊಲೀಸೇರ್ನ ಕನ್ನಡೋತ್ಸವ ಬುಧವಾರ ಕುಡ್ಲದ ಪುರಭವನೋಡು ನಡತ್ತಂಡು. ಕೇಂದ್ರ ಒತ್ತು ವಿಭಾಗ ಕುಡ್ಲದ ಸಹಾಯಕ ಪೊಲೀಸ್ ಕಮಿಷನರ್ ಎಸ್ ಮಹೇಶ್ ಕುಮಾರ್ ಮಾತೆರೆನ ಎದುಕೊಂದು ಸುರೂತ ಪಾತೆರ ಪಂಡದು ಜೋರು ಒತ್ತಡೋಡು ದಿನತ್ತ 24 ಗಂಟೆಲ ಕೆಲಸ ಮಲ್ಪನ ಪೊಲೀಸ್ ಅಧಿಕಾರಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪನ ನಿರ್ದೇಶನ ಬನ್ನಾಗ ಕನ್ನಡ ರಾಜ್ಯೋತ್ಸವದ್ದು ಬೇತೆವಾ ಕಾರ್ಯಕ್ರಮ ಬೋಡು ಒಂದು ಪನ್ಪುನ ಯೋಚನೆ ಬತ್ತಂಡ ಅಂಚಾದ ಒಂದು ಪೊಲೀಸೇರ್ದು ಪೊಲೀಸರಿಗಾದ ಮಲ್ಪನ ಕಾರ್ಯಕ್ರಮ ಆರಕ್ಷಕರ್ನ ಕನ್ನಡೋತ್ಸವ ಆದುಂಡು ಪಂಡೇರು. ಬೆನ್ನೇರು ತುಡರು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರು. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಾತಿರ್ದು ಅರ್ಥದಿಂಜಿದಿ ಸಜ್ಜಿದ ಕಾರ್ಯಕ್ರಮ ದಿವೊನ್ನೆಕ್ಕೆ ಎಸಿಪಿ ಮಹೇಶ್ ಕುಮಾರ್ ರೇಗಿಸೋಲ್ ಮೇಲೂ ಕೆಲಸದ ಒತ್ತಡದ ನಡುಟ್ಲ ಅದ್ಭುತ ಕಾರ್ಯಕ್ರಮ ದಿವೊನ್ನವು ತನಕ ಆಚಿರ ಉಂಡು ಮಲ್ತದನೆಂದು ಪಂಡೇರು. ಅಪರಾಧ ಬೊಕ್ಕ ಸಂಚಾರ ಕುಡ್ಲ ನಗರದ ಒತ್ತು ಪೊಲೀಸ್ ಕಮಿಷನರ್ ದಿನೇಶ್ ಕುಮಾರ್ ಬಿಪಿ ಪಾತಿರ್ದು ಎನ್ನ 30 ವರ್ಷದ ಪೊಲೀಸ್ ಕೆಲಸಡು ಪೊಲೀಸ್ ಇಲಾಖೆದ ಏರಿಯಾವಡು ಒರಿಲ ಈ ರೀತಿಯ ಕಾರ್ಯಕ್ರಮ ದಿವೊನ್ನೆನು ತುತುಜಿ ಎಸಿಪಿ ಮಹೇಶ್ ಕುಮಾರ್ ರೆನಂಚಿನ ಕಲಾ ಪ್ರತಿಭೆ ಪೊಲೀಸ್ ಇಲಾಖೆಡು ಉಪ್ಪುನವು ನಮ್ಮ ಪೆರ್ಮೆ ಎಂದು ಪಂಡೇರು. ಸಿನಿಮಾ ನಟಿ ಅರವಿಂದ ಬೋಳಾರ ಪಾತಿರ್ದು ಕುಡ್ಲಾಡು ಪೊಲೀಸರಿಗಾದ ಪೊಲೀಸರಿಡ್ದು ಕಾರ್ಯಕ್ರಮ ಆಪುನವು ಉಂದುವೆಸೂರು ಬೇತೆಕ್ಲಿನ ರಕ್ಷಣೆಗೂ ಪೊಲೀಸರು ಉಳ್ಳೇರು ಅತ್ತಂದೆ ಅಕ್ಲಿನ ಖುಷಿಗಾದ ಒವ್ವೇ ಕಾರ್ಯಕ್ರಮ ದಿವೊನ್ನವು ಆವು ನಿಜ್ಜಾಡು ಭವಿಷ್ಯಡು ಪೊಲೀಸರ್ನ ಒಟ್ಟುಗೂ ಬುಡು ಮನಸ್ಸುಡು ಪಾತೆರ್ನ ಕೆಲಸ ಖಂಡಿತ ಮಾತೆರ್ಲ ಮಲ್ಪು ಇருந்து ಪಂಡೇರು. ದುಂಬುದ ಶಾಸಕರು ಕೃಷ್ಣ ಜೆ ಪಾಲೆಮರ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಕಾನೂನು ಬುಕ ಎಡ್ಡೆ ವ್ಯವಸ್ಥೆದ ಒತ್ತು ಪೊಲೀಸ್ ಕಮಿಷನರ್ ಸಿದ್ಧಾರ್ಥ್ ಗೋಯಲ್, ನಗರ ಸಶಸ್ತ್ರ ಮೀಸಲ್ ಪಟ್ಲಮುದ ಒತ್ತು ಪೊಲೀಸ್ ಕಮಿಷನರ್ ಉಮೇಶ್ ಪಿ,
ಸಹಾಯಕ ಪೊಲೀಸ್ ಕಮಿಷನರ್ ಧನ್ಯನಾಯಕ್, ಸಂಚಾರ ಒತ್ತು ವಿಭಾಗದ ಗೀತಾ ಕುಲಕರ್ಣಿ, ಸಿನಿಮಾ ನಿರ್ದೇಶಕರು ವಿಜಯಕುಮಾರ್ ಕೋಡಿಯಲ್ಬೈಲ್, ಸಂಗೀತ ನಿರ್ದೇಶಕರು ಮಣಿಕಾಂತ್ ಕದ್ರಿ, ಸಿನಿಮಾ ನಟರು ಸ್ವರಾಜ್ ಶೆಟ್ಟಿ, ಸೂರಜ್ ಬೆನ್ನೆರಾದ ಪಾಲ್ದೆ ತೊಂದಿರು. ಹೆಮ್ಮೆಯ ತಾಯಿ ನಾಡು ಕರ್ನಾಟಕ ಮಾತೆನ ಎದುರಿಟ್ಟು ಬೀಡಿ, ಪ್ರಕಾಶ ಬೀಡಿ, ಪೈಲ್ವಾನ್ ಬೀಡಿ, ಭೂಮಿ ತಾಯಿಯೇ ದಿನಪತ್ರಿಕೆ ರೋಡ್ ಪೀಡಿ ಬಿದ್ದಂಗ ಆಕತ್ತೆ ಅಂತೇಳಿ ಸಣ್ಣಗ ಮೇಲಕ ಹಾಕಾಕ್ ಶುರು ಮಾಡ್ತಾರ. ರಾಣಿ ಸಾಹೇಬ್, ನೀವು ಹಿಂದೆ ನಿಜವಾಗ್ಲೂ ಇವತ್ತು ಒಂದು ಶುಭ ದಿವಸ ಆ್ಯಂಡ್ ಇದಕ್ಕಿಂತ ಚೆನ್ನಾಗಿ ಒಂದು ಶುಭ ಸಂಜೆ ಆಗಲಿಕ್ಕೆ ಇಲ್ಲ. ಈ ಪರ್ಫಾರ್ಮೆನ್ಸ್ ಮತ್ತು ಈ ಪ್ರಮಾಣದ ಕೆಲಸ ನಾನು ಲಾಸ್ಟ್ 15 ಇಯರ್ಸಲ್ಲಿ ಎಲ್ಲಿ ನೋಡಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ ದಟ್ ನಮ್ಮ ACPs ಇನಿಷಿಯೇಟಿವ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಿಕಾಸ್ ಕೆಲಸ ಒತ್ತಡದಲ್ಲಿ ನಮ್ಮೆಲ್ಲರಿಗೆ ಒಂದು ಈ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಲಿಕ್ಕೆ ಈ ಯೋಚನೆ ಶಕ್ತಿ ಇರಬೇಕು. ಆ್ಯಂಡ್ ಸೊ ದ್ಯಾಟ್ ಒಂದು ಉತ್ಸಾಹ ಸಿಗ್ತದೆ ಎಲ್ಲರಿಗೆ. ಈ ನಾಳೆಯಿಂದ ಮತ್ತೆ ನಾವು ಕೆಲಸ ಪ್ರಾರಂಭ ಮಾಡೋಕ್ಕೆ ಒಂದು ಎನರ್ಜಿ ನಮ್ಮೆಲ್ಲರಿಗೆ ಸಿಗ್ತದೆ. ಸೊ ಇದೇ ರೀತಿ ಬೇರೆಯವರು ಕೂಡ ತಮ್ಮ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಏನಾದರೂ ಹೊಸ ಮಾಡಿದರೆ ಇಟ್ ವಿಲ್ ಬಿ ರಿಯಲಿ ಗುಡ್ ಫಾರ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್. ಅವರಿಗೆ ಡ್ಯೂಟಿ ಅಂತ ಹೇಳಿದರೆ ಬೇರೆ ಕರ್ತವ್ಯ ಅಂತ ಹೇಳಿದರೆ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾವುದನ್ನು ಯಾವಾಗ ಮಾತಲ್ಲಿ ಹೇಳ್ತೇವೆ, ಯಾವಾಗಲೂ ನಾವು ಲಾಯರ್ ಹತ್ರ ಸತ್ಯ ಹೇಳ್ತೇವೆ, ಡಾಕ್ಟರ್ ಹತ್ರ ಸತ್ಯ ಹೇಳ್ತೇವೆ ಅಂತ. ಆದರೆ ಇಂಥ ಎಲ್ಲ ಕಾರ್ಯಕ್ರಮ ಮಾಡುವಾಗ ಪೊಲೀಸರಿಗೂ ಒಳ್ಳೆ ಮನಸ್ಸು ಉಂಟು ಅಂತ ಇದರಲ್ಲಿ ಗೊತ್ತಾಗ್ತದೆ. ಪೊಲೀಸರಲ್ಲಿ ಇನ್ನು ಮುಂದಕ್ಕೆ ಮನಸ್ಸು ಬಿಚ್ಚಿ ಮಾತಾಡುವಂಥ ಧೈರ್ಯ ಎಲ್ಲರೂ ಮಾಡ್ತಾರೆ ಖಂಡಿತ. ಹೀಗೆಲ್ಲ ಎಲ್ಲರೂ ಸೇರಿಕೊಂಡು ಖುಷಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಅವರ ಮೇಲೆ ಕೂಡ ಅವರು ಸಿನ್ಸಿಯರಾಗಿ ಡ್ಯೂಟಿ ಮಾಡೋದು. ಅವರು ಬೇರೆ ಯಾರಿಗೂ ತೊಂದರೆ ಕೊಡುವುದಲ್ಲ. ಅವರ ಡ್ಯೂಟಿ ಹಾಗೆ ಇರ್ತದೆ, ಹಾಗೆ ಇರಬೇಕು. ಅವರು ಹಾಗೆ ಇದ್ದರೆ ಮಾತ್ರ ಚಂದ. ತುಳು ಮತ್ತು ಕನ್ನಡ ಎರಡು ನಮ್ಮ ಕಣ್ಣುಗಳಿದ್ದಾಗೆ. ತುಳು ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಇನ್ನೊಂದು ಕಣ್ಣು ಇದ್ದಾಗೆ. ಕರ್ನಾಟಕಾದ್ಯಂತ ನಾವು ಹೋಗಬೇಕಾದ್ರೆ ಕನ್ನಡ ಭಾಷೆ ಅತಿ ಅಗತ್ಯವಾಗಿ ನಮಗೆ ಬೇಕೇ ಬೇಕು. ಕಲಾವಿದರನ್ನು ತುಂಬ ಪ್ರೀತಿ ಮಾಡುವವರು, ಅವರ ಒಟ್ಟಿಗೆ ಎಲ್ಲರ ಪ್ರೀತಿ ನಮಗೆ ಸಿಗುವಾಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮಂಗಳೂರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಂತಂದರೆ ಪೊಲೀಸ್ ಇಲಾಖೆಗೆ ಮತ್ತು ಜನಸಾಮಾನ್ಯರಿಗೆ ಜನರ ಮಧ್ಯೆ ಅಂತರ ಇರಬಾರ್ದು, ಭಯ ಇರಬಾರ್ದು, ಒಂದು ಸೌಹಾರ್ದತೆ ಇರಬೇಕಂತಾದರೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಂಗಳೂರಿನಲ್ಲಿ ಆಗ್ತಾ ಇರಲಿ. ಆವಾಗ ಮಾತ್ರ ನಿಮ್ಮೊಳಗೆ ಒಂದು ಒಳ್ಳೆಯ ಸಂಬಂಧಗಳು ಬೆಳೆದು ಬರ್ತದೆ. ಮಂಗಳೂರು ನಗರ ಅತಿ ವೇಗವಾಗಿ ಬೆಳೀತಾ ಇದೆ. ನಂಕ್ ನಮ್ಮ ಭಾಷೆದ ಬಗೆಟ್ ಪ್ರೀತಿ ಉಪ್ಪುನಂಚಿನೇ ಭಾರತದ ಬಾಕಿ ಭಾಷೆಲಿನ ಬಗೆಟ್ಲ ಪ್ರೀತಿ ಉಪ್ಪೊಡುಂದು ಕೂಡಲ ಶಾರದಾ ಬರವು ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ MB ಪುರಾಣಿಕ್ ಬಂತೇರು. ಶಾರದಾ ವಿದ್ಯಾಲಯಡು ನಡತ್ನ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಗುರುಕಾರ್ಮೆ ವಹಿಸಿದ ಪಾತೇರಿಯರು. ಕುಡ್ಲದ ಶಾರದಾ ವಿದ್ಯಾಲಯಡು ಬುಧವಾರ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅಟ್ಟಣೆಯಾದಿತ್ತು. ಶಾರದಾ ವಿದ್ಯಾಲಯ ಬರವು ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ MB ಪುರಾಣಿಕ್ ಕನ್ನಡ ಬಾವುಟಯ್ಯರಾಯರು. ನಾಟ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಕಾರ್ಯಕ್ರಮ ಉದೀಪನ ಮಲ್ತದೆ ಎಡ್ಡಿಪ್ ಬೈಕೇರಿ. ಉಳ್ಳಾಲ ಮೋಹನ್ ಕುಮಾರ್ ರೆಗೆ ರಾಜ್ಯೋತ್ಸವದ ಮರ್ಯಾದೆ ಸಂದಾಯಿತ ಮಲ್ತೇರು. ಜೋಕುಲು ಮಲ್ಲಕ್ಲು ಸೇರಿನಂಚ ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೇರು.
ಹಿರಿಯ ಸಾಹಿತಿ ಡಾಕ್ಟರ್ ಇಂದಿರಾ ಹೆಗ್ಡೆ ಬೊಕ್ಕ ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೇರಿರು. ನಮ್ಮ ರಾಜ್ಯ ಭಾಷೆ ಕನ್ನಡ, ಹಾಗಾಗಿ ನಮಗೆ ಕನ್ನಡವನ್ನು ಅನಿವಾರ್ಯವೋ ಒಪ್ಪೋದೇ ಬಟ್ ಕನ್ನಡ ನಮಗೆ ನಮ್ಮ ಜೊತೆಗೆ ಅಂಟ್ಕೊಂಡು ಬಿಟ್ಟಿದೆ. ನಾನೊಂದು ಅದಕ್ಕೆ ಕವನ ಬರೆದು, ಹೆತ್ತಳ ಹಬ್ಬೆ ಎನ್ನಬ್ಬೆ ತುಳು ಹಬ್ಬೆ, ಹೊತ್ತಳ ಹಬ್ಬೆ ಈ ಎನ್ನಬ್ಬೆ ಕನ್ನಡ ಹಬ್ಬೆ ಅಂತ. ಆ ತವಳುವ ಸಂಸ್ಕೃತಿಯಲ್ಲಿ ದೇವತಾರಾಧನೆ, ದೈವಾರಾಧನೆ, ಅದರ ಜೊತೆಗೆ ರಾಷ್ಟ್ರಾರಾಧನೆ. ನಾನು ಯಾವಾಗಲೂ ಹೇಳಿಕೊಂಡು, ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಅಂತ. ನಾವು ಯಾವುದಕ್ಕೂ ಹಿಂದೆ ಇದ್ದವರಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಮಕ್ಕಳಿಗೆ ಅವರಿಗೆ ಈ ನಾಡಿನ ಸಂಸ್ಕೃತಿ ಅಥವಾ ಈ ಊರಿನಲ್ಲಿ ಎಂಕಲ ಊರುಡು ಅಪ್ಪ ಅಮ್ಮೆ ಖಾಲಿ ಕೋಲಗ ಮಾತ್ರ ಪೋಪರು, ದೈವದೈಕ ಮಾತ್ರ ಪೋಪೇರು, ಎಂಕಲ ಒಂಜಿ ಅವರು ಸನ್ಮಾನ ಆತಂಡು ಗೌರವ ಆತಂಡು ಹಿರಿಯರ ನಗಲನ್ನ ಒಟ್ಟಿಗೆ ಅಂತ ಹೇಳುವ ನೆಷ್ಟಿಂದ ಮಾತ್ರ ನಾವು ಮಾಡುವಂಥದ್ದು. ಡಾಕ್ಟರ್ ಎಂ ಬಿ ಪುರಾಣಿಕ್ ಗುರ್ಕಾರ್ಮೆದ ಪಾತ್ರ ಪಂಡದು ನಂಕ್ ನಮ್ಮ ಭಾಷೆದ ಮಿತ ಅಭಿಮಾನ ಉಪ್ಪನಂಚನೆ ಭಾರತದ ಬಾಕಿ ಭಾಷೆನ ಬಗೆಟ್ಲ ಪ್ರೀತಿ ಉಪ್ಪುಡು ನಮ್ಮ ಮಾತ ಈ ದೇಶದ ಜನಕ್ಲು ಪನ್ಪನ ರಾಷ್ಟ್ರೀಯ ಗೇನಲ ಉಪ್ಪುಡು ಎಂದು ಪಂಡೇರು. ಕನ್ನಡವನ್ನು ಅಧ್ಯಯನ ಮಾಡಬೇಕು, ಕನ್ನಡದಲ್ಲಿ ವ್ಯವಹಾರ ಮಾಡಬೇಕೆನ್ನುವಂಥ ವಿಶೇಷವಾದಂಥ ಕಳಕಳಿ ಉಳ್ಳವರು. ಕನ್ನಡದ ಬಗ್ಗೆ ಅಭಿಮಾನ ಇದೆ, ತುಂಬ ಅಭಿಮಾನ ಇದೆ. ಆದರೆ ಒಂದು ವಿಚಾರವನ್ನು ಹೇಳ್ತೇನೆ, ನಮಗೆ ದುರಭಿಮಾನ ಇಲ್ಲ, ಅಂಧ ಅಭಿಮಾನ ಇಲ್ಲ. ಕನ್ನಡ ಮಾತ್ರ ಬದುಕಬೇಕು, ಕನ್ನಡ ಒಂದೇ ಇರಬೇಕು, ಬೆಳೀಬೇಕು ಎನ್ನತಕ್ಕಂತಹ ಒಂದು ಅನಿಸಿಕೆ ಅಥವಾ ಹಾರೈಕೆ ನಮ್ಮದಲ್ಲ. ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನ್ನಲೂರು, ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು, ಶಾರದಾ ವಿದ್ಯಾಲಯದ ಹಿರಿಯ ಪ್ರಿನ್ಸಿಪಾಲರು ಸುನೀತಾ ವಿಮಡಿ, ಪ್ರಿನ್ಸಿಪಾಲರು ದಯಾನಂದ ಕಟೀಲ್, ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಮಹಾಬಲೇಶ್ವರ ಭಟ್, ವಿಶ್ವಸ್ತೇರು ಸುಧಾಕರ್ ರಾವ್ ಪೇಜಾವರ ಪಾಲ್ದೆ ತೊಂದಿರು. ಪ್ರಾಪ್ತ ಶೆಟ್ಟಿ ಬುಕ್ಕ ಶ್ರೀಯ ಶೆಟ್ಟಿ ಕಾರ್ಯಕ್ರಮ ಸುಧಾರಿಸಿ. ಹಿರಿಯ ಕವಿ ಸಾಹಿತಿ ಜನಪದ ವಿದ್ವಾಂಸರು ಮುದ್ದು ಮೂಡುಬೆಳ್ಳೆರ್ನ ತುಳುನಾಡಿನ ಜನಪದ ವಾದ್ಯಗಳು ಮತ್ತು ಪಾರಂಪರಿಕ ವೃತ್ತಿಗಳು ಪನ್ಪುನ ಬೂಕುದ ಲೋಕಾರ್ಪಣೆದ ಕಾರ್ಯಕ್ರಮ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ನಡೆತಂಡೆ. ಹಿರಿಯ ಕವಿ ಸಾಹಿತಿ ಜನಪದ ವಿದ್ವಾಂಸರು ಮುದ್ದು ಮೂಡುಬೆಳ್ಳೆರ್ನ ತುಳುನಾಡಿನ ಜನಪದ ವಾದ್ಯಗಳು ಮತ್ತು ಪಾರಂಪರಿಕ ವೃತ್ತಿಗಳು ಪನ್ಪುನ ಬೂಕುದ ಲೋಕಾರ್ಪಣೆದ ಕಾರ್ಯಕ್ರಮ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ನಡೆತಂಡೆ. ಬೂಕುಬರೇನ ಮುದ್ದು ಮೂಡುಬೆಳ್ಳೆ ಮಾತೆರೆನೆದುಕೊಂಡಿರು ಜನಪದ ವಿದ್ವಾಂಸರು ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕರ್ ತುಳುನಾಡಿನ ಜನಪದ ವಾದ್ಯಗಳು ಮತ್ತು ಪಾರಂಪರಿಕ ವೃತ್ತಿಗಳು ಪನ್ಪುನ ಬೂಕುನು ಲೋಕಾರ್ಪಣೆ ಮಲ್ತದು ಎಡ್ಡೆಬ್ಬಯಕೇರು. ಕರಾವಳಿ ಲೇಖಕಿಯರ್ನ ಬೊಕ್ಕ ವಾಚಕಿಯರ್ನ ಸಂಘದ ಗುರುಕಾರ್ದಿ ಸಾಹಿತಿ ಡಾಕ್ಟರ್ ಜ್ಯೋತಿ ಚೇಳಯರ್ ಬೂಕುದ ಬಗೆಟ್ ತಿರಿಪಾದು ಮುದ್ದು ಮೂಡುಬೆಳ್ಳೆ ವಿಶೇಷತೆಯನ್ನು ಅಧ್ಯಯನ ಮಲ್ತದು ಪರಿಷ್ಕರಣೆ ಮಲ್ತದಿರು ತುಳುನಾಡದ ಪರಂಪರೆದ ವಿಚಾರೊಳಿನ ಗಂಭೀರವಾಯಿನ ಅಧ್ಯಯನಡು ಮುಲ್ಪ ಕಟ್ಟದು ಕೊಡ್ತೀರು ಸಂಶೋಧನೆ ಮಲ್ಪೆರ ದುಂಬು ಬರ್ಪನಕ್ಲಿಗೆ ಉಮೇದ್ದಕ್ಲಿಗೆ ಒಂದು ಮುಖ್ಯವಾಯಿನ ಬೂಕು ಅದು ಮೂಡ್ದು ಬೈದನೆಂದು ಧೈರ್ಯಡು ಪನೋಲಿಯಿಂದ ಆರು ಬೂಕುದ ಪೊಲಬ್ ಮಲ್ತು ಕೊರಿಯಿರು. ಕುಡ್ಲದ ಆಕೃತಿ ಆಶಯ ಪ್ರಕಾಶನದ ಕಲ್ಲೂರು ನಾಗೇಶ್ ಯುವವಾಹಿನಿ ಸಂಸ್ಥೆದ ಸಾಧು ಪೂಜಾರಿ ಕಾರ್ಯಕ್ರಮಟ್ಟು ಪಾಲ್ದೆ ತುಂಬಿರು. ಮುಖ್ಯವಾಗಿ 4 ವಿಧಗಳ ವಾದ್ಯಗಳು: ಚರ್ಮವಾದ್ಯಗಳು, ಗಾಳಿ ವಾದ್ಯಗಳು, ಲೋಹವಾದ್ಯಗಳು ಮತ್ತು ಇತರ ವಾದ್ಯಗಳು. ತಮಗೆಲ್ಲ ಗೊತ್ತಿದೆ, ತುಳುನಾಡಿನಲ್ಲಿ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಹೆಚ್ಚು ಕಡಿಮೆ ಎಲ್ಲ ಆಚರಣೆಗಳಿಗೂ ಕೂಡ ವಾದ್ಯಗಳನ್ನು ಬಳಸ್ತಾರೆ. ಅದು ದೈವಾರಾಧನೆ ಇರ್ಬೋದು ಅಥವಾ ಕುಣಿತಗಳಿರ್ಬೋದು, ಎಲ್ಲದಕ್ಕೂ ಕೂಡ ಅದನ್ನು ಬಳಸುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಬಹುಶಃ ಇವತ್ತು ಸುಗ್ಗಿ ಕುಣಿತ ಇರ್ಬೋದು, ಚೆನ್ನು ಕುಣಿತ ಇರ್ಬೋದು, ಪುರುಷನಲಿಕೆ ಇರ್ಬೋದು, ಕಂಗೇಳು ನೃತ್ಯ ಇರ್ಬೋದು, ಇಂತಹ ಎಲ್ಲ ನೃತ್ಯಗಳಿಗೂ ಕೂಡ ವಾದ್ಯವನ್ನ ಬಳಸ್ತಾರೆ. ಅದರಿಂದ ವಾದ್ಯಗಳು ಅತ್ಯಂತ ಸಾಂಕೇತಿಕವಾಗಿ ಆ ಭಾವನೆಯನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು ಪಿಲಿನಲಿಕೆಯಲ್ಲೂ ನೋಡ್ತೇವೆ, ದೈವಾರಾಧನೆಯ ವಾದ್ಯಗಳಲ್ಲಿ ಕೂಡ ನೋಡ್ತೇವೆ. ಆ ರೀತಿಯಾಗಿ ಅವರು ಈ ಪುಟ್ಟ ಕೃತಿಯಲ್ಲಿ ತುಳುನಾಡಿನ ಎಲ್ಲ ವಾದ್ಯಗಳು, ಜನಪದ ವಾದ್ಯಗಳನ್ನು, 2 ರೀತಿಯ ವಾದ್ಯಗಳಿವೆ. ಒಂದು ಶಿಷ್ಟ ವಾದ್ಯಗಳು, ಅದು ಜನಪದ ವಾದ್ಯಗಳು. ಜನಪದ ವಾದ್ಯಗಳ ಲಕ್ಷಣ ಏನು ಅಂದರೆ ಸರಳತೆ. ಅದನ್ನು ಊರುವುದಕ್ಕೆ, ಹಿಗ್ಗಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶ ಇರೋದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ನೂರಾರು ಸಮುದಾಯಗಳ ಒಂದು ಪರಿಚಯ ಮಾಡಿಕೊಳ್ಳಿಕ್ಕೆ ಸಂಶೋಧನೆಯ ಆಸಕ್ತರಿಗೆ ಬಹಳ ಮುಖ್ಯವಾದ ಆಕರವಾಗಿ ಈ ಕೃತಿ ಇದೆ ಅಂತ ಬಹಳ ಧೈರ್ಯದಿಂದ ಹೇಳ್ಬೋದು. ಯಾಕಂತಂದರೆ ವಲಸೆಯ ಕಾರಣಕ್ಕೆ ಅಥವಾ ಸಮುದಾಯಗಳ ಅಧ್ಯಯನದ ಕಾರಣಕ್ಕೆ ಅಥವಾ ಕೃಷಿಯ ಕಾರಣಕ್ಕೆ, ಬೇರೆ ಬೇರೆ ಕಾರಣಗಳಿಗಾಗಿ ವಲಸೆ ಬಂದಂತಹ ಕರಾವಳಿಯ ಸಮುದಾಯಗಳ ಬೇರೆ ಬೇರೆ ಚಿಂತನೆಗಳು, ಅದಕ್ಕೆ ಜನಪದದ ಉಲ್ಲೇಖವನ್ನು ಕೊಡ್ತಾರೆ, ಶಾಸನದ ಉಲ್ಲೇಖವನ್ನು ಕೊಡ್ತಾರೆ, ಚರಿತ್ರೆಯ ಉಲ್ಲೇಖವನ್ನು ಕೊಡ್ತಾರೆ. ಇದರ ಮೂಲಕ ಸಮುದಾಯ ಅಧ್ಯಯನವನ್ನು ಮಾಡುವುದಕ್ಕೆ ಒಂದು ಮಹತ್ವದ ಕೃತಿ. ஒரு ಅಂಗವಿಕಲರು ಆದಿತ್ತನಲ ಐಲ್ನ ಮೀರ್ದು ಮಲ್ಲ ಸಾಧನೆ ಮಲ್ತನಾರು ಬೊಂಬೈದ ಭಾಸ್ಕರ ಸುವರ್ಣ ಸಸಿಬಿತ್ಲೆ
ಸಮಾಜ ಸೇವಕರು ಶಿಕ್ಷಕರು ಕಲಾವಿದರಾದ ಸೇವೆ ಸಂದಾದನ ಭಾಸ್ಕರ ಸುವರ್ಣರಿಗೆ ಬುಧವಾರ ಕರ್ನಾಟಕ ರಾಜ್ಯೋತ್ಸವ ಆಚರಣೆಡು ಕುಡ್ಲದ ಶಾರದಾ ವಿದ್ಯಾಲಯಡು ಪ್ರದೀಪ್ ಕುಮಾರ್ ಕಲ್ಕೂರ ಸಮ್ಮಾನದ ಮರ್ಯಾದೆ ಮಲ್ತೇರು. ಕರಿದುಪೋಯಿನ ರಾಮಪ್ಪ ಕೋಟಿ ಅನ್ಬೊಕ್ಕ ಶ್ರೀಮತಿ ರತ್ನ ಮುಕ್ಲಿನ ಮಗೆ ಬೊಂಬೈಡುಪುನ ಭಾಸ್ಕರ ಸುವರ್ಣ ಸಸಿಬಿತ್ಲು ಬಲಕಾರ ಸರಿ ಇಜ್ಜಂದಿನ ಅಂಗವಿಕಲರ ಆದಿತ್ತನರ ಮಲ್ಲ ಸಾಧಕಿರು ಒರಿ ಮಾಸ್ಟ್ರಾದು ಸಸಿ ಬಿತ್ಲಿಡು ಬೊಕ್ಕ ಬೊಂಬೈಡು ಜೋಕ್ಲಿಗೆ ಧರ್ಮಕ್ಕೂ ಟ್ಯೂಷನ್ ಕೊರೊಂದು ಕನ್ನಡ ಶಾಲೆ ಒರಿಪಾಯರೆ ಪ್ರಯತ್ನ ಮಲ್ತನರು ಭಾಸ್ಕರ ಸುವರ್ಣ ಆದುಲ್ಲೇರು. ಕರ್ನಾಟಕ ಯುವಕ ಸಂಘ, ಕನ್ನಡ ಸೇವಾ ಸಂಘ, ಸಪ್ತಸ್ವರ ಕಲ್ಚರಲ್ ಅಸೋಸಿಯೇಷನ್, ಕರ್ನಾಟಕ ಸಂಘ ಅಂಧೇರಿ, ಗುರುಕುಲ ಮುಂಬೈ, ಜಯ ಶ್ರೀಕೃಷ್ಣ ಪರಿಸರ ಸಮಿತಿ, ಬಿಲ್ಲವರ ಅಸೋಸಿಯೇಷನ್ ಮೈಸೂರು ಇಂಚ ಏತೋ ಸಂಘ ಸಂಸ್ಥೆಲೆಡು ಸೇವೆ ಸಂದಾಯನ ಭಾಸ್ಕರ ಸುವರ್ಣರು ಒರಿ ಮಲ್ಲ ನಾಟಕ ಕಲಾವಿದರಲ್ಲ ಆದುಲ್ಲೇರು. ಊರ್ದ ನಾಟಕ ಯಕ್ಷಗಾನ ಕೂಟದಕ್ಲೆಯ ಪ್ರೋತ್ಸಾಹ, ತುಳು ಕನ್ನಡ ಸಿನಿಮಾ ಪ್ರದರ್ಶನ, ಹೊರನಾಡ ಕನ್ನಡಿಗರ್ನ ಸಾಂಸ್ಕೃತಿಕ ಸಂಭ್ರಮ ನಡಪಾದ್ನ ಇಂಚ ಬೊಂಬೈಡು ಸಾಧನೆ ಮಲ್ತದ್ನ ಭಾಸ್ಕರ ಸುವರ್ಣ ಸಸಿ ಬಿತ್ಲು ಮೇರೆಗೆ ಬುಧವಾರ ಕರ್ನಾಟಕ ರಾಜ್ಯೋತ್ಸವ ಆಚರಣೆಡು ಕುಡ್ಲದ ಶಾರದಾ ವಿದ್ಯಾಲಯಡು ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಸಮ್ಮಾನದ ಮರ್ಯಾದೆ ಮಲ್ತೇರು. ಶಾರದಾ ವಿದ್ಯಾಲಯದ ಗುರುಕಾರ್ಯರು ಡಾ ಎಂ ಬಿ ಪುರಾಣಿಕ್, ಕುಡ್ಲಾ ವಿಶ್ವವಿದ್ಯಾನಿಲಯ ಕಾಲೇಜ್ ಕನ್ನಡ ವಿಭಾಗ ಮುಖ್ಯಸ್ಥರು ಡಾ ಮಾಧವ ಎಂಕೆ, ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರು ಸುನೀತಾ ವಿಮಡಿ, ದಯಾನಂದ ಕಟೀಲ್, ಮಹಾಬಲೇಶ್ವರ ಭಟ್ ಮತ್ತು ಸುಧಾಕರ್ ರಾವ್ ಪೇಜ್ ಅವರ ಈ ಪುರ್ತುಡಿತ್ತೇರು. ಇಡಗಿನಿಂದ ನಮ್ಮ ಕುಡ್ಲಾ ತುಳು ವಾರ್ತೆಯಲ್ಲಿ ಮುಗಿಂಡು ಸೊನ್ಮೇಲೆ.